ಅದಮಾರು ಪೂರ್ಣಪ್ರಜ್ಞಾ ಶಿಕ್ಷಣ ಸಂಸ್ಥೆಗಳಲ್ಲಿ ಸಂಸ್ಥಾಪಕರ ದಿನಾಚರಣೆ ವಿದ್ಯಾರ್ಥಿ ಮಂಡಳಿ ಹಾಗೂ ಜ್ಞಾನಪ್ರಿಯ ಮಕ್ಕಳ ಗ್ರಂಥಾಲಯವನ್ನ ಅದಮಾರು ಮಠದ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರು ಉದ್ಘಾಟಿಸಿ ಮಾತನಾಡಿದರು. ಜ್ಞಾನ ಪಡೆಯುವ ಒಳ್ಳೆಯ ಸಾಧನ ಗ್ರಂಥ. ಪುಸ್ತಕಗಳಲ್ಲಿ ಬರುವ ಕಥೆಗಳನ್ನ ನಮಗೆ ಇಷ್ಟ ಆದ ರೀತಿಯಲ್ಲಿ ಪಾತ್ರವನ್ನ ಕಲ್ಪನೆ ಮಾಡಿಕೊಂಡು ಅಭಿವೃದ್ಧಿ ಪಡಿಸಲು ಸಾಧ್ಯವಿದೆ. ಮನುಷ್ಯನಿಗೆ ಜ್ಞಾನದ ಅವಶ್ಯಕತೆ ಇದ್ದು ಓದುವ, ಕೇಳುವ, ನೋಡುವ ಹಾಗೂ ನವ ಮಾಧ್ಯಮ ಮೂಲಕ ಅದನ್ನು ಪಡೆಯಬಹುದು ಎಂದರು. ಸಂಸ್ಥಾಪಕರು ವಿಜ್ಞಾನದ ಬಗ್ಗೆ ಅತೀವ ಆಸಕ್ತಿ ಹೊಂದಿದ್ದರು. ವಿಜ್ಞಾನದ ಸಂಶೋಧನೆ ಫಲವಿಂದು ತಂತ್ರಜ್ಞಾನ ರೂಪದಲ್ಲಿ ನಾವು ಅದನ್ನು ಅನುಭವಿಸುತ್ತಿದ್ದೇವೆ ಎಂದು ವಿವರಿಸಿದರು. ಶೈಕ್ಷಣಿಕ ವರ್ಷದ ಗೌರವ ಅತ್ಯುನ್ನತ ಅಂಕ ಗಳಿಸಿದ್ದಾರೆ. ಇದು ಸುಶಾಂತಿಯ 623 ಅಂಕ. ಇವರು 8ನೇ ತರಗತಿಗೆ ಹೋದು ನಮ್ಮ ಸಂಸ್ಥೆಯ ಮೇಲೆ ಆಮೇಲೆ ವ್ಯಾಸಂಗ ಮಾಡಿ ಮುಂದಕ್ಕೆ ನನ್ನ ಜೀವನದಲ್ಲಿ ಸಾಗಿದವನು. ಸಂದರ್ಭದಲ್ಲಿ ನೀವೊಂದು 2 ಮಾತು ಕೊಡು ಇಂಥ ಒಂದು ಅಪರ್ಚುನಿಟಿಯನ್ನು ಬಳಸ್ಕೊಳ್ಳಿ. ಇಲ್ಲ ನೀವು ಹೇಳ್ಬೋದು ನಾನು BBCಯಲ್ಲಿ ಈ ಹಳ್ಳಿಯಲ್ಲಿ ಅಲ್ಲಿಗೆ ಹೋಗಬೇಕಲ್ಲ ಅಂತ ಹೇಳಿದರೆ ಅದೊಂದು ಎಕ್ಸಾಂಪಲ್ ನಮ್ಮ ಹತ್ರ ಇದ್ದಾರೆ. ನಿಮಗೆ ಅನ್ನೋದು ನಮ್ಮ ಇನ್ಸ್ಟಿಟ್ಯೂಷನ್ನೇ ತಂದು ಸರ್ವಿಸ್ ಆಗಿದ್ದಾರೆ. ನಿಮಗೂ ಕೂಡ ಇದು ಸಾಧ್ಯ. ನಿಮ್ಮ ಇಚ್ಛೆ ಇರಬೇಕು, ಅದರ ಬಗ್ಗೆ ಒಂದು ವಿಷನ್ ಇರಬೇಕು. ನಾನು ಹೀಗಾಗಬೇಕಲ್ಲ ಇಷ್ಟರ ಒಟ್ಟಿಗೆ ವಿದೇಶಿಗಳು ಯಾವ ಕಾಲಕ್ಕೂ ತಮ್ಮ ಸಂಧ್ಯಾವಂದನೆ ಪೂಜೆಯನ್ನು ಬಿಡಲಿಲ್ಲ. ಹಾಗಾಗಿ ನಾನೇನೋ ಸ್ವಲ್ಪ ತಲುಪಿದ್ದೀನಿ ಅಂದರೆ ತುಂಬ ದೊಡ್ಡವನಾಗಿದ್ದೀನಿ. ಹಾಗಾಗಿ ಈ ದೇಶ ಸರಿಯಿಲ್ಲ ಅಂತ ಮಾತಾಡೋದು ಅಥವಾ ನಮ್ಮ ಆಚರಣೆಗಳ ಬಗ್ಗೆ ಮಾತಾಡೋದು ಇದ್ರ ಬಗ್ಗೆ ತುಂಬ ಗಮನ ಇರಬೇಕು. ನಾವು ಎಷ್ಟೇ ಮೇಲೆ ಏನೋ ಒಂದು ದಿವಸ ವಾಪಸ್ ಭೂಮಿಗೆ ಹೋಗ್ತೇವೆ.